ಭಾರತದ ಅನೇಕ ಜನಪದ ಆರಾಧನಾ ಪರಂಪರೆಗಳಲ್ಲಿ ತುಳುನಾಡಿನ ಭೂತಾರಾಧನೆ ಕೂಡ ಒಂದು. ಇದನ್ನ ದೈವಾರಾಧನೆ ಎಂದು ಕೂಡ ಕರೆಯುತ್ತಾರೆ. ಭೂತಾರಾಧನೆ ತುಳುನಾಡಿನ ಆರಾಧನೆಗಳಲ್ಲಿ ಪ್ರಮುಖವಾಗಿದೆ. ಇದು ಕರ್ನಾಟಕದ ಪಶ್ಚಿಮ ಕರಾವಳಿಯ ಇಂದಿನ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಇಂದು ಕೇರಳಕ್ಕೆ ಸೇರಿರುವ ಕಾಸರಗೋಡು ಜಿಲ್ಲೆಯ ಭೂಪ್ರದೇಶದಲ್ಲಿ ಈ ಆರಾಧನಾ ಪ್ರಕಾರ ಹರಡಿಕೊಂಡಿದೆ. ದಕ್ಷಿಣದಲ್ಲಿ ಕಾಸರಗೋಡಿನ ಚಂದ್ರಗಿರಿ ಹೊಳೆ, ಉತ್ತರದಲ್ಲಿ ಉಡುಪಿ ಸಮೀಪದ ಕಲ್ಯಾಣಪುರ ಹೊಳೆ, ಇವುಗಳ ನಡುವಿನ ಪ್ರದೇಶವನ್ನು ತುಳುನಾಡು ಎಂದು ಗುರುತಿಸಲಾಗಿದೆ. ಈ ಪ್ರದೇಶ ಜನರ ಪ್ರಮುಖ ಭಾಷೆ ಅದು ತುಳು ಆಗಿದೆ. ಭೂತಾರಾಧನೆ ಎಂದೊಡನೆ ಕೆಲವರು ತಕ್ಷಣ ತಪ್ಪಾಗಿ ಗ್ರಹಿಸುವಂತೆ ಅದು ದುಷ್ಟ ಶಕ್ತಿಗಳ ಆರಾಧನೆ ಅಲ್ಲ. ಪ್ರತಿಯೊಂದು ಸಂಸ್ಕೃತಿಗೂ ಅವರದೇ ಆದಂತಹ ಅನನ್ಯ ವೈಶಿಷ್ಟ್ಯ ಇರುವುದನ್ನು ನಾವು ಕಾಣಬಹುದು. ಜನಪದ ಸಮೂಹಗಳು ತಮ್ಮ ಅನುಭವಕ್ಕೆ ಬಂದ ಹಲವಾರು ಅಂಶಗಳನ್ನು ಸ್ವೀಕರಿಸಿ ತಮ್ಮದೇ ಆದಂತಹ ಆರಾಧನಾ ಪದ್ಧತಿಯನ್ನು ಪ್ರಾದೇಶಿಕವಾಗಿ ಬಳಸಿಕೊಂಡಿವೆ. ಭೂತ ಎಂಬ ಪದಕ್ಕೆ ಡೆವಿಲ್, ಗೋಸ್ಟ್, ಡೆಮನ್ ಎಂಬ ಇತ್ಯಾದಿ ಅರ್ಥಗಳು ಇದ್ದರೂ ತುಳುವರು ಪರಂಪರೆಯಿಂದ ಆರಾಧಿಸಿಕೊಂಡ ಬಂದ ಭೂತವನ್ನ ದೈವಿಕ ಶಕ್ತಿ ಎಂದು ನಂಬಲಾಗಿದೆ. ಇವು ನಂಬಿದವರಿಗೆ ಉಳಿವನ್ನು ಉಂಟು ಮಾಡುತ್ತವೆ, ನಂಬದವರಿಗೆ ಕಡಕನ್ನು ಬಗೆಯುವ ನೆಲದ ಶಕ್ತಿಗಳು ಎಂದು ತಿಳಿಯಲಾಗಿದೆ. ಹೀಗಾಗಿ ತುಳು ಆರಾಧನಾ ಪರಂಪರೆಯಲ್ಲಿ ಭೂತ ಮತ್ತು ದೈವ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. 19ನೇ ಶತಮಾನದ ಮಧ್ಯಭಾಗದಲ್ಲಿ ತುಳುನಾಡಿಗೆ ಬಂದಂತಹ ಈ ಜರ್ಮನ್ ಮಿಷನರಿಯರು ಈ ಆರಾಧನವನ್ನು ದಾಖಲಿಸಿದಾಗ ಡೆವಿಲ್ಸ್ ವರ್ಷಿಪ್ ಎಂದು ಕರೆದಿದ್ದಾರೆ. ಅಲ್ಲಿಂದ ಮುಂದೆ ಭೂತಾರಾಧನೆ ಎಂಬ ಶಬ್ದ ಪ್ರಯೋಗ ಚಾಲ್ತಿಗೆ ಬಂತು ಎನ್ನುವುದು ವಾದವೂ ಕೂಡ ಇದೆ. ವಾಸ್ತವಿಕವಾಗಿ ಭೂತ ಮತ್ತು ದೈವ ಎರಡು ಪದಗಳು ಸಂಸ್ಕೃತ ಶಬ್ದಗಳಾಗಿವೆ, ದ್ರಾವಿಡ ಶಬ್ದಗಳಲ್ಲ ಎಂಬುದು ನಾವು ಇಲ್ಲಿ ಗಮನಿಸಬೇಕು. ಮುಖ್ಯವಾಗಿ ತುಳುನಾಡಿನ ಭೂತಗಳು ಎವಿಲ್ ಸ್ಪಿರಿಟ್ಗಳಲ್ಲ, ಅವು ಪ್ರೊಟೆಕ್ಟಿವ್ ಸ್ಪಿರಿಟ್ಗಳು, ಅಂದರೆ ನಮ್ಮನ್ನ ಕಾಪಾಡುವಂತಹ ದೈವಗಳಾಗಿವೆ. ಸಾಮಾನ್ಯವಾಗಿ ಆರಾಧಿಸಿಕೊಳ್ಳುವ ಭೂತಗಳನ್ನು ಸ್ಥೂಲವಾಗಿ ನೀವು 3 ರೀತಿಯಲ್ಲಿ ವರ್ಗೀಕರಿಸಬಹುದು. ಪ್ರಾಣಿ ರೂಪದಲ್ಲಿರುವ ಭೂತ, ಮನುಷ್ಯನ ಮರಣ ನಂತರ ದೈವಿಕ ಕೃತವಾದ ಭೂತ, ಪುರಾಣದಿಂದ ಆಯ್ದುಕೊಂಡ ವ್ಯಕ್ತಿಗಳ ಭೂತ. ಹುಲಿ, ಹಂದಿ, ನಂದಿ, ಕೋಣ ಇತ್ಯಾದಿ ಅಂದರೆ ಪಿಲಿಚಂಡಿ, ಪಂಜುರ್ಲಿ, ಮೈಸಂದಾಯ ಪ್ರಾಣಿಗಳು ಮೊದಲನೇ ವರ್ಗದ ರೂಪದಲ್ಲಿ ಆರಾಧನೆಗೊಳ್ಳುತ್ತವೆ. ಆಮೇಲೆ ಜಮಾತಿ, ಕಲ್ಕಂಡ, ಕಲ್ಕುರ್ಜಿ, ಕುಜುಂಬ, ಕಂಜ, ಕಾಂತಾರ, ಬೂದಾಬಾರೆ ಮೊದಲಾದ ವ್ಯಕ್ತಿಗಳು ಮಾನವರಾಗಿದ್ದಾಗ ವೀರ ಕೆಲಸ ಮಾಡಿ ಅಕಾಲ ಮರಣಕ್ಕೆ ತುತ್ತಾಗಿ ಅನಂತರ ಭೂತಗಳಾಗಿ ದೈವತ್ವ ಹೊಂದಿ ಆರಾಧನೆಗೊಳ್ಳುತ್ತವೆ. ತುಳುನಾಡಿನಲ್ಲಿ ಬರ್ಮೆ ಎಂಬ ದೈವ ಬ್ರಹ್ಮನ ಪ್ರತಿರೂಪವೇ ಆಗಿದೆ. ವೇದ ಬ್ರಹ್ಮನ ನಿರ್ದೇಶನ ಒಂದು ಕ್ರಮದಲ್ಲಿದ್ದರೆ ಬರ್ಮೆ ಎಂಬ ದೈವಭೂತ ಬ್ರಹ್ಮವಾಗಿ ಇನ್ನೊಂದು ರೀತಿಯಲ್ಲಿ ಆರಾಧನೆಗೊಳ್ಳುತ್ತದೆ. ಇವನಿಗೆ 4 ಮುಖ ಮತ್ತು 4 ಕೈಗಳು, ಕೈಯಲ್ಲಿ ಖಡ್ಗ, ಡಮರು, ಕಪಾಲ ಮತ್ತು ಕಟಾರಿ ಮೊದಲಾದ ಆಯುಧಗಳಿರುತ್ತವೆ. ತುಳುವರ ಮೂಲ ದೇವರು ಬೆಮ್ಮರಾಗಿದೆ. ತುಳುನಾಡಿನಲ್ಲಿ ದೈವಗಳನ್ನು ನಿರ್ದಿಷ್ಟ ಸಂಖ್ಯೆಯಲ್ಲಿ ಹೇಳುವುದು ಕಷ್ಟ. ಸುಮಾರು 400ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಭೂತಗಳು ಆರಾಧಿಸಿಕೊಳ್ಳುತ್ತವೆ ಎಂದು ವಿದ್ವಾಂಸರು ಗುರುತಿಸಿಕೊಂಡಿದ್ದಾರೆ. ಕೆಲವು ದೈವಗಳಿಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಪಂಜುರ್ಲಿ ಭೂತವು 31 ಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ. ಭೂತವನ್ನು ಆಹ್ವಾಸಿಕೊಳ್ಳುವ ವ್ಯಕ್ತಿ ನಿರ್ದಿಷ್ಟ ವೇಷಭೂಷೆಗಳನ್ನು ಹಾಕಬೇಕು. ನೀವು ಬೇಕೆಂದಲ್ಲಿ ದೈವ ಕಾಣಿಸಿಕೊಳ್ಳುವುದಿಲ್ಲ. ಯಾವುದೋ ವ್ಯಕ್ತಿಯ ಮೇಲೆ ದೈವ ಬರುವುದಿಲ್ಲ, ಅದಕ್ಕೊಂದು ಸಿದ್ಧತೆ ಇರುತ್ತದೆ. ಒಬ್ಬ ವ್ಯಕ್ತಿ ದೈವದ ಮಾಧ್ಯಮವಾಗಿ ರೂಪಾಂತರಗೊಳ್ಳುವುದು ಮುಖ್ಯವಾಗಿದೆ. ಪಾಡ್ಡನೆಗಳನ್ನು ಹಾಡುತ್ತಾರೆ. ಈ ಪಾಡ್ಡನೆಗಳು ಒಂದು ರೀತಿಯ ಮಾನಸಿಕ ಸಿದ್ಧತೆಯನ್ನು ತಂದುಕೊಡುತ್ತವೆ. ವೇಷಭೂಷೆಗಳು ದೈಹಿಕ ಸ್ವರೂಪವನ್ನು ತಂದುಕೊಟ್ಟರೆ ಪಾಡ್ಡನೆಗಳು ಮಾನಸಿಕ ಸ್ಥಿತಿಯನ್ನು ನೀಡುತ್ತವೆ ಎಂದು ಐತಿಹ್ಯ ಇದೆ. ಇತ್ತೀಚೆಗೆ ತುಳುನಾಡಿನ ಸಾಂಸ್ಕೃತಿಕ ಪರಿಸರವನ್ನು ಇತ್ತೀಚೆಗೆ ಮಂಗಳೂರಿನಲ್ಲಿ ಈ ಸಿನಿಮಾವನ್ನು ತಡರಾತ್ರಿ ನೋಡುವಾಗ ಒಬ್ಬ ವ್ಯಕ್ತಿಗೆ ದೈವ ಪ್ರಕಟವಾಗಿ ದೈವದ ಹಾಗೆ ಕೂಗಲು ಹಾಗೂ ಕುಣಿಯಲು ಪ್ರಾರಂಭಿಸಿದ್ದ. ಅದೇ ರೀತಿ ಮೊನ್ನೆ ಇತ್ತೀಚೆಗೆ ಶನಿವಾರದಂದು ಇದೇ ಸಿನಿಮಾವನ್ನು ಒಬ್ಬ ವ್ಯಕ್ತಿ 6 ಬಾರಿ ನೋಡಿ ರಿಚ್ಮಂಡ್ ಟೌನ್ನಲ್ಲಿ ತನ್ನ ಮೈ ಮೇಲೆ ದೈವ ಬಂದಿದೆ ಎಂದು ಆಯುಧಗಳನ್ನು ಹಿಡಿದು ರಸ್ತೆ ತುಂಬ ಕುಣಿದು ಕುಪ್ಪಳಿಸಿ ಕೂಗುವುದನ್ನು ಸಿಸಿಟಿವಿಯಲ್ಲಿ ಸೆರೆ ಹಿಡಿದಿದ್ದಾರೆ. ಇದನ್ನು ಕಂಡು ಮಕ್ಕಳು, ಹೆಂಗಸರು, ಕೆಲವು ವೃದ್ಧರು ಕೂಡ ಗಾಬರಿಗೊಂಡಿದ್ದಾರೆ. ನಿಜಕ್ಕೂ
ಭೂತಾರಾಧನೆ ಅಥವಾ ದೈವಾರಾಧನೆ ಒಂದು ವಿಶೇಷ ಹಾಗೂ ವಿಸ್ಮಯವಾದಂತಹ ಸಂಗತಿ. ಆದರೆ ಈ ಕಾಂತಾರ ಚಿತ್ರವನ್ನು ನೋಡಿದ ಮೇಲೆ ಇದರ ಬಗ್ಗೆ ಅತಿ ಹೆಚ್ಚು ಜನರು ಆಸಕ್ತಿಯನ್ನ ತೋರಿಸುತ್ತಿದ್ದಾರೆ ಎನ್ನುವುದು ನಿಜಕ್ಕೂ ಕುತೂಹಲವಾಗಿದೆ.